ಎಚ್ಐವಿ ಇರೋದ್ರಿಂದ ಮದುವೆಯಾಗಲು ಇಷ್ಟ ಇಲ್ಲ ಎಂದ ಯುವತಿಯ ಮೇಲೆ ಕೋಪಗೊಂಡ ಯುವಕನೊಬ್ಬ ಆಕೆಗೆ ಬಲವಂತವಾಗಿ ಎಚ್ಐವಿ ಪೀಡಿತ ರಕ್ತವನ್ನ ಇಂಜೆಕ್ಟ್ ಮಾಡಿದ ಪರಿಣಾಮ ಮನನೊಂದ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹೈದರಾಬಾದ್ನಲ್ಲಿ ನಡೆದ ಬಗ್ಗೆ ವರದಿಯಾಗಿದೆ. ಆರೋಪಿ ಮನೋಹರ್ ಮತ್ತು ಸಂತ್ರಸ್ತ ಯುವತಿ ಪರಸ್ಪರ ಸಂಬಂಧಿಕರು. ಅವರಿಬ್ಬರಿಗೂ ಮದುವೆ ಮಾಡಿಸಬೇಕು ಅಂತ ಪೋಷಕರು ನಿರ್ಧರಿಸಿದ್ರು. ಆದ್ರೆ ಆರೋಪಿಯ ಪೋಷಕರು ಎಚ್ಐವಿ ಪೀಡಿತರಾಗಿದ್ದ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ಯುವತಿಯ ಪೋಷಕರು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮನೋಹರ್ನನ್ನ ಪರೀಕ್ಷೆಗೆ ಒಳಪಡಿಸಿದ್ರು. ಪರೀಕ್ಷೆಯಲ್ಲಿ ಮನೋಹರ್ ಕೂಡ ಎಚ್ಐವಿ ಪಾಸಿಟಿವ್ ಎಂಬುದು ದೃಢಪಟ್ಟಿತ್ತು. ಹಾಗಾಗಿ ಯುವತಿ ಮದುವೆ ಬೇಡ ಅಂತ ನಿರಾಕರಿಸಿದ್ಲು. ಇದರಿಂದ ಕೆರಳಿದ ಮನೋಹರ್ ಮಾರ್ಚ್ 11ರಂದು ಯುವತಿಯ ಮನೆಗೆ ನುಗ್ಗಿ ತನ್ನ ದೇಹದಲ್ಲಿದ್ದ ಎಚ್ಐವಿ ಪೀಡಿತ ರಕ್ತವನ್ನ ಆಕೆಗೆ ಬಲವಂತವಾಗಿ ಇಂಜೆಕ್ಷನ್ ಮೂಲಕ ಚುಚ್ಚಿದ್ದ. ಈ ಘಟನೆ ಬಗ್ಗೆ ಆಕೆ ಕುಟುಂಬಕ್ಕೆ ತಿಳಿಸಿರಲಿಲ್ಲ. ಮರುದಿನ ಆಕೆಗೆ ದೇಹದಲ್ಲಿ ನೋವು ಮತ್ತು ತೀವ್ರ ಜ್ವರ ಕಾಣಿಸಿಕೊಂಡಿತ್ತು. ಕುಟುಂಬದ ಸದಸ್ಯರು ಆಕೆಯನ್ನು ವೈದ್ಯರ ಬಳಿಗೆ ಕರೆದೊಯ್ದರು. ಆಗ ಆಕೆಯ ಮುಂಗೈಯಲ್ಲಿ ಕಪ್ಪಾಗಿ ಹೆಪ್ಪುಗಟ್ಟಿರುವುದನ್ನು ಗಮನಿಸಿದ ವೈದ್ಯರು ಏನಾಗಿತ್ತು ಅಂತ ವಿಚಾರಿಸಿದ್ದಾರೆ. ಆಗ ಆಕೆ ನಡೆದ ಸಂಗತಿಯನ್ನ ತಿಳಿಸಿದ್ದು. ಈ ಘಟನೆಯ ಬಳಿಕ ಆರೋಪಿ ಮನೋಹರ್ರನ್ನ ಪೊಲೀಸರು ಬಂಧಿಸಿದ್ರು. ಘಟನೆ ನಡೆದ ಸುಮಾರು 1 ತಿಂಗಳ ಬಳಿಕ ಏಪ್ರಿಲ್ 10ರಂದು ಯುವತಿ ತನ್ನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಕೂಡಲೇ ಕುಟುಂಬ ಸದಸ್ಯರು ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ವೈದ್ಯರು ಆಕೆ ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ. ಸಾಮಾಜಿಕ ಕಳಂಕ ಮತ್ತು ಅನುಭವಿಸಿದ ದೈಹಿಕ ಮತ್ತು ಮಾನಸಿಕ ಆಘಾತದಿಂದ ಹೊರಬರಲು ಸಾಧ್ಯ ಆಗದೆ ಆಕೆ ಈ ನಿರ್ಧಾರ ಕೈಗೊಂಡಿದ್ದಾಳೆ ಎನ್ನಲಾಗಿದೆ. ಈ ಬಗ್ಗೆ ಡೆತ್ ನೋಟ್ ಅನ್ನು ಕೂಡ ಆಕೆ ಬರೆದಿಟ್ಟಿದ್ದಾಳೆ ಎನ್ನಲಾಗಿದೆ.